ನಮಸ್ಕಾರ ವೀಕ್ಷಕರೇ, ಶ್ರೀನಿವಾಸ ಘಟಿಕೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ವ. ಸುರತ್ಕಲ್ ಸಮೀಪದ ಮುಕ್ಕದಲ್ಲಿರುವ ಶ್ರೀನಿವಾಸ ವಿಶ್ವವಿದ್ಯಾಲಯ 15ರಂದು ಸಿಂಗಾರಗೊಂಡಿತ್ತು. ಅದಕ್ಕೆ ಕಾರಣ ವಿಶ್ವವಿದ್ಯಾಲಯದಲ್ಲಿ ನಡೆದ ಮೊದಲ ಘಟಿಕೋತ್ಸವ ಮತ್ತು ನಡೆದ ವೈಭವೋಪೇತ ಸಮಾರಂಭಗಳು, ಕಾರ್ಯಕ್ರಮಗಳು, ವೇದಿಕೆಯ ಮೇಲೆ ಗಣ್ಯರು, ಸಮೂಹ ಸಂಸ್ಥೆಗಳ ಒಗ್ಗೂಡುವಿಕೆ, ಹೊಸ ಕಲ್ಪನೆಯ ವಿಭಿನ್ನ ಪ್ರಯತ್ನದ ಕಾರ್ಯಕ್ರಮಗಳು ಇವೆಲ್ಲವೂ ಧರೆಯೊಳಗಿನ ಅದ್ಭುತವಾಗಿ ನಿರ್ಮಾಣಗೊಂಡಿತ್ತು. ಈ ಎಲ್ಲಾ ಕಾರ್ಯಕ್ರಮಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ನೋಡ್ಕೊಂಡು ಬನ್ನಿ.
ಎರಡನೇ ದಿನ ಮುಕ್ಕ ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ಜರುಗಿದ ಶ್ರೀನಿವಾಸ್ ಯೂನಿವರ್ಸಿಟಿಯ ಪ್ರಥಮ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಉಡುಪಿ ಶ್ರೀ ಪೇಜಾವರ ಅಧೋಕ್ಷಜ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಗಳಿಗೆ 80 ವರ್ಷಗಳ ಸನ್ಯಾಸತ್ವದ ದೀರ್ಘ ಅವಧಿಯಲ್ಲಿ ಅವರು ಸಮಾಜಕ್ಕೆ ಸಲ್ಲಿಸಿದ ಸೇವೆಯನ್ನ ಪರಿಗಣಿಸಿ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಪ್ರಥಮ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಸನ್ಮಾನಿಸಲಾಯಿತು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ಸನ್ಮಾನ್ಯ ಉಪಕುಲಪತಿಗಳಾದ ಡಾಕ್ಟರ್ ಎಸ್ ಸಚ್ಚಿದಾನಂದ ಹಾಗೂ ಶ್ರೀನಿವಾಸ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದ ಶ್ರೀ ಸಿ.ಎ. ರಾಘವೇಂದ್ರ ರಾವ್ ರವರು ಸ್ವಾಮೀಜಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿ ಮಾತನಾಡಿದ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಗಳು ನೆರೆದಿದ್ದ ಸುಮಾರು 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಹೆತ್ತವರನ್ನ ಉದ್ದೇಶಿಸಿ ಹಲವಾರು ಪ್ರಗತಿಪರ ವಿಚಾರಗಳನ್ನ ಹಂಚಿಕೊಂಡರು. ತಮ್ಮ ಅನುಭವ ಸಾರದಿಂದ ಅಲ್ಲಿ ನೆರೆದಿದ್ದ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನ ಹೇಳಿದ್ದರು. ದೇಶವನ್ನ ಭ್ರಷ್ಟಾಚಾರ ಮುಕ್ತವಾಗಿ, ದುರ್ವ್ಯಸನ ಮುಕ್ತವಾಗಿ, ನೀತಿಯುಕ್ತವಾಗಿ ನಿರ್ಮಿಸುವ ಅಗತ್ಯವಿದೆ. ಇದಕ್ಕಾಗಿ ಯುವ ಜನತೆ ಪಣ ತೊಡಬೇಕಿದೆ. ರಾಷ್ಟ್ರ ನಿರ್ಮಾಣಕ್ಕಾಗಿ ಉತ್ತಮ, ವಿಚಾರವಂತ, ಪ್ರಜ್ಞಾವಂತ ಸಮಾಜ ನಿರ್ಮಾಣ ಮಾಡುವುದು ರಸ್ತೆ, ಸೇತುವೆ ಇತ್ಯಾದಿ ಮೂಲಸೌಕರ್ಯದಷ್ಟೇ ಮುಖ್ಯ. ವಿಶ್ವವಿದ್ಯಾಲಯಗಳು ನೀಡುವ ಶಿಕ್ಷಣದಿಂದ ವಿದ್ಯಾರ್ಥಿಗಳ ಬದುಕು ವಿಕಸನವಾಗುತ್ತದೆ. ಈ ನಿಟ್ಟಿನಲ್ಲಿ ಶ್ರೀನಿವಾಸ ವಿಶ್ವವಿದ್ಯಾಲಯವು ಸಲ್ಲಿಸುತ್ತಿರುವ ಶ್ರಮ ಮತ್ತು ಪಾತ್ರ ಶ್ಲಾಘನೀಯ. ಮಾನವ ಹೃದಯ ವಿಕಾಸಕ್ಕೆ ವಿದ್ಯೆಯೂ ಬೇಕು. ಇದರಿಂದ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬೆಳೆದು ಬರಲು ಸಾಧ್ಯ. ವಿದ್ಯೆಯಿಂದ ಮಾನವನಿಗೆ ತೃಪ್ತಿ ಎಂಬುದು ಸಿಕ್ಕಿದಾಗ ಆತ ಸಮಾಜಕ್ಕೂ ವಿದ್ಯೆಯ ಮೂಲಕ ಕೊಡುಗೆ ನೀಡಬಲ್ಲ ಎಂದು ಸ್ವಾಮೀಜಿಗಳು ಹೇಳಿದರು. ಶ್ರೀನಿವಾಸ ವಿಶ್ವವಿದ್ಯಾಲಯವು ಪ್ರದಾನ ಮಾಡಿರುವ ಗೌರವ ಡಾಕ್ಟರೇಟ್ ಪದವಿಯನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಸಂಸ್ಥೆಯು ವಿವಿಧ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಸಮಾಜಕ್ಕೆ ವಿದ್ಯಾವಂತರನ್ನ ಕೊಡುವುದರ ಮೂಲಕ ವಿದ್ಯಾ ನಿವಾಸವಾಗಿ ಬೆಳಗುತ್ತಿದೆ ಎಂದು ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಶ್ಲಾಘಿಸಿದ್ದಾರೆ. ವಿಚಾರವಂತ, ಪ್ರಜ್ಞಾವಂತ ಸಮಾಜ ನಿರ್ಮಾಣ ಆಗಬೇಕು. ಆ ಕಾರ್ಯ ಬಹಳ ಮುಖ್ಯವಾದ ಸಮಾಜ ರಾಷ್ಟ್ರ ನಿರ್ಮಾಣ ಕಾರ್ಯ. ಆ ದಿಶೆಯಲ್ಲಿ ವಿದ್ಯಾಸಂಸ್ಥೆಗಳ ನಿರ್ಮಾಣಕ್ಕೆ ಬಹಳ ಮಹತ್ವವಿದೆ.
ಅಂತಹ ವಿದ್ಯಾಸಂಸ್ಥೆಗಳ ಸಮುಚ್ಚಯ ಈ ಶ್ರೀನಿವಾಸ ಇನ್ಸ್ಟಿಟ್ಯೂಟ್, ಶ್ರೀನಿವಾಸ ವಿದ್ಯಾಸಂಸ್ಥೆ ಅಂತ ಅನೇಕ ವಿದ್ಯಾಸಂಸ್ಥೆಗಳ ಸಮುಚ್ಚಯವನ್ನು ನಿರ್ಮಾಣ ಮಾಡಿ ಈ ಪರಿಸರದ ಅಥವಾ ಈ ರಾಷ್ಟ್ರದ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡುವಂಥ ದೊಡ್ಡ ಸಾಧನೆ ಅದು ಈ ಸಂಸ್ಥೆಯಿಂದ ಆಗ್ತಾ ಇದೆ. ನಮ್ಮ ಕಮಲಗಳು ಅರಳಬೇಕಾಗಿದ್ದರೆ ಸೂರ್ಯನ ಕಿರಣ ಬೀಳಬೇಕು. ಸೂರ್ಯ ಕಿರಣ ಬಿದ್ದರೆ ಕಮಲಗಳ ವಿಕಾಸ. ಆದರೆ ಮಾನವ ಹೃದಯ ವಿಕಾಸ ಆಗಬೇಕಾಗಿದ್ದರೆ ಅದಕ್ಕೆ ಸೂರ್ಯ ಅದು ಇಂಥ ವಿಶ್ವವಿದ್ಯಾಲಯ ಸೂರ್ಯಮಂಡಲ ಇದ್ದಾಗೆ. ಸೂರ್ಯಮಂಡಲದ ಮುಖಾಂತರ ಕಮಲಗಳು ಅರಳುವಂತೆ ಎಲ್ಲ ನಮ್ಮ ಮಕ್ಕಳ ಹೃದಯ ಕಮಲ ಅರಳಬೇಕಾಗಿದ್ದರೆ ಇಂಥ ವಿಶ್ವವಿದ್ಯಾಲಯದಂತಹ ಸೂರ್ಯಮಂಡಲದ ಪ್ರಕಾಶ ಬಿದ್ದರೆ ಮಾತ್ರ ನಮ್ಮ ಮಕ್ಕಳ ಹೃದಯ ಕಮಲ ಅರಳಲು ಸಾಧ್ಯ. ಅಂಥ ದೊಡ್ಡ ಸಾಧನೆ ನಮ್ಮ ರಾಘವೇಂದ್ರ ರಾಯರ ಸಾಧನೆ, ಅವರ ಸಾಮರ್ಥ್ಯ, ಅವರ ಸಾಹಸ ಎಲ್ಲವೂ ಕೂಡ ಅಭಿನಂದನೀಯ. ಅಂಥ ದೊಡ್ಡ ಕಾರ್ಯ ವಿದ್ಯಾಸಂಸ್ಥೆಯ ನಿರ್ಮಾಣ. ಎಷ್ಟೋ ಜನರು ಆರಭ್ಯತೆ ನಕಲು ವಿಘ್ನಮಯಿನ ನೀಚಿ, ವಿಘ್ನದ ಹೆದರಿಕೆ, ಅದರಿಂದ ಸಾಮಾನ್ಯ ಜನರು ಯಾವುದೇ ಕಾರ್ಯ ಪ್ರಾರಂಭವೇ ಮಾಡುವುದಿಲ್ಲ. ಆದರೆ ಪ್ರಾರಬ್ಧಂ ವಿಘ್ನಿ ಪುನಃ ಪುನರಪಿ ಪ್ರತಿರುಧ್ಯಮಾನ ಪ್ರಾರಬ್ಧಂ ಉತ್ತಮ ಜನ ನ ಪರಿತ್ಯಜಂತಿ. ಎಷ್ಟೇ ವಿಘ್ನಗಳು ಬಂದರೂ ಅದನ್ನು ಎದುರಿಸಿ ಪ್ರಾರಂಭ ಮಾಡಿದ್ದನ್ನು ಪರಿಪೂರ್ಣಗೊಳಿಸುವರು ಮಾತ್ರ ಯಶಸ್ವಿ ಉತ್ತಮ ವ್ಯಕ್ತಿಗಳು. ಆ ಥರದ ಸಾಧನೆ ನಮ್ಮ ರಾಘವೇಂದ್ರ ರಾಯರು. ಎಷ್ಟೇ ಅಡಚಣೆಗಳು, ಎಷ್ಟೇ ವಿಘ್ನಗಳು ಬಂದರೂ ಧೈರ್ಯದಿಂದ ಅದನ್ನು ಎದುರಿಸಿ ಇಂಥ ದೊಡ್ಡ ಸಂಸ್ಥೆಯನ್ನು ಮಾಡಲು ಶಿಷ್ಟವಾದ ಸಾಧನೆ, ಸಾಹಸ ಅದು ರಾಘವೇಂದ್ರ ರಾಯರದ್ದು. ಹೇಗೆ ರಾಘವೇಂದ್ರ ಅಂದರೆ ರಾಮನಿಗೆ ಹೆಸರು. ರಾಮನು ಭದ್ರವಾದ ಸೇತುವೆಯನ್ನು ಕಟ್ಟಿದಂತೆ ನಮ್ಮ ರಾಘವೇಂದ್ರ ರಾಯರು ಅನೇಕ ವಿದ್ಯಾಸಂಸ್ಥೆಗಳನ್ನು ಜೋಡಿಸಿ ಇಂತಹ ಭದ್ರವಾದ ಒಂದು ಸೇತುವೆ, ವಿಶ್ವವಿದ್ಯಾಲಯವೆಂಬ ಸೇತುವೆಯನ್ನು ಕಟ್ಟಿದ ರಾಘವೇಂದ್ರರು ರಾಮನಂತೆ ದೊಡ್ಡ ಸಾಧನೆಯನ್ನು, ದೊಡ್ಡ ಸೇವೆಯನ್ನು ರಾಷ್ಟ್ರಕ್ಕೆ ಅವರು ಸಲ್ಲಿಸಿದ್ದಾರೆ. ಅದಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಈ ಒಂದು ಈ ಮುಖದಲ್ಲಿ ಈ ಒಂದು ಸಂಸ್ಥೆ ಅದು ಶ್ರೀನಿವಾಸ ವಿದ್ಯಾಸಂಸ್ಥೆ, ಅದು ವಿದ್ಯಾನಿವಾಸ ಆಗಿದೆ. ಶ್ರೀನಿವಾಸ ಹೆಸರು ಮಾತ್ರ ಅಲ್ಲ, ಅದು ವಿದ್ಯಾನಿವಾಸ. ಶ್ರೀನಿವಾಸ ವಿದ್ಯಾನಿವಾಸ ಅಂತ ಉತ್ತಮ ಸಂಸ್ಥೆ ಮುಕ್ಕದಲ್ಲಿ ಮುಖ್ಯ ಸಂಸ್ಥೆಯಾಗಿ, ಇವರು ಪ್ರದೇಶ ಮುಕ್ಕ, ಇಲ್ಲಿ ಈ ಸಂಸ್ಥೆ ಮಕ್ಕಾಗದೆ ಅದು ಮುಖ್ಯವಾಗಿ ದೊಡ್ಡ ಸಂಸ್ಥೆಯಾಗಿ ಬೆಳೆದು ಆ ಮೂಲಕ ಸಮಾಜಕ್ಕೆ, ರಾಷ್ಟ್ರಕ್ಕೆ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಇರುವ ಈ ಶ್ರೀನಿವಾಸ ಸಂಸ್ಥೆ ಸರ್ವ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಹೊಂದಲಿ. ಈ ಭಾಗದ ಎಲ್ಲ ಮಕ್ಕಳಿಗೆ ಜ್ಞಾನದ ಪ್ರಕಾಶವನ್ನು ನೀಡುವ ಒಂದು ಸೂರ್ಯನಂತೆ ಇದು ಬೆಳಗಲಿ ಎಂಬುದಾಗಿ ನಾವು ಆಶಿಸ್ತಾ, ನಮಗೆ ಈ ಡಾಕ್ಟರೇಟ್ ಪದವಿ ಅದು ಪ್ರಾರಂಭದಲ್ಲಿ ನಮಗೆ ಅರ್ಪಿಸಿದ್ದಾರೆ. ನಾವೆಲ್ಲ ಸನ್ಯಾಸಿಗಳು, ನಮಗೇನು ಪದವಿ ಬೇಡ, ಉಪಾಧಿ ಬೇಡ, ಅದರ ಅಪೇಕ್ಷೆಯೂ ನಮಗಿಲ್ಲ. ಅದು ಗೊತ್ತೇ ಇಲ್ಲ. ಇತ್ತೀಚೆಗೆ ಒಂದು 2-3 ದಿವಸಗಳ ಮುಂಚೆ ಗೊತ್ತಾಯಿತು. ಆದರೆ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಯಾಕೆ ಈ ಪದವಿ, ಈ ಡಾಕ್ಟರೇಟ್ ಕೊಡುವ ಅದರ ಹಿಂದಿರುವ ಅವರ ಪ್ರೇಮ, ಪ್ರೀತಿ ನಮ್ಮ ಮೇಲೆ, ಆ ಗೌರವ ಭಾವ, ಅದಕ್ಕೆ ನಾವು ಮರ್ಯಾದೆ ಕೊಟ್ಟು ಗೌರವಿಸಿ ಅವರು ಪ್ರೀತಿಯಿಂದ ಕೊಟ್ಟ ಈ ಒಂದು ಡಾಕ್ಟರೇಟ್ ಸ್ಥಾನವನ್ನು ನಾವು ಸಂತೋಷದಿಂದ, ವಿನಮ್ರತೆಯಿಂದ ಸ್ವೀಕರಿಸ್ತಾ ಇದ್ದೇನೆ. ಅಂಥ ದೊಡ್ಡ ಅರ್ಹತೆ ನನಗೆ ಉಂಟು ಇಲ್ವ ನನಗೆ ಸಂಶಯ. ಏನೇ ಇರಲಿ, ಅದನ್ನು ಅವರು ನೀಡಿದ್ದಾರೆ, ಅವರ ಅಭಿಮಾನದಿಂದ ನೀಡಿದ್ದಾರೆ. ಅದನ್ನು ಸಂತೋಷದಿಂದ ಸ್ವೀಕರಿಸಿ ಈ ಒಂದು ವಿದ್ಯಾಸಂಸ್ಥೆ ಎಲ್ಲ ರೀತಿಯಿಂದ ಕೃಷ್ಣನ, ಶ್ರೀನಿವಾಸನ ಅನುಗ್ರಹದಿಂದ ಚೆನ್ನಾಗಿ ಬೆಳೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸಿ ನಮ್ಮ ಒಂದು ಶುಭ ಕಾಮನೆಯನ್ನು
ಈ ಸಂಸ್ಥೆಗೆ ಅರ್ಪಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಘಟಿಕೋತ್ಸವದಲ್ಲಿ ಏನೆಲ್ಲ ವಿಶೇಷತೆಗಳಿದ್ವು, ಈ ವಿಶೇಷ ಕಾರ್ಯಕ್ರಮ ಹೇಗೆ ಸಂಪನ್ನಗೊಂಡಿತು ಎಲ್ಲವನ್ನ ತೋರಿಸ್ತೀನಿ. ಅದಕ್ಕೂ ಮುನ್ನ ಸಣ್ಣ ವಿರಾಮ. ವಿರಾಮದ ಬಳಿಕ ಶ್ರೀನಿವಾಸ ಘಟಿಕೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಉಡುಪಿ ಪೇಜಾವರ ಅಧೋಕ್ಷಜ ಮಠದ ಶ್ರೀ ಪೇಜಾವರ ವಿಶ್ವೇಶ ತೀರ್ಥ ಸ್ವಾಮೀಜಿಗಳಿಗೆ ಡಾಕ್ಟರೇಟ್ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಲಾಯಿತು. ಇದೇ ಸಂಭ್ರಮದ ಕ್ಷಣಕ್ಕೆ ಇಡೀ ಶ್ರೀನಿವಾಸ ವಿಶ್ವವಿದ್ಯಾಲಯದ ಸಮೂಹ ಶಿಕ್ಷಣ ಸಂಸ್ಥೆಗಳು, ನೆರೆದಿದ್ದ ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ಘಟಿಕೋತ್ಸವ ಭಾಷಣವನ್ನ ಮಾಡಿದ ಬೆಂಗಳೂರು ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ಸಚ್ಚಿದಾನಂದರವರು ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಾಗುವುದಕ್ಕೆ ಸರ್ಕಾರಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ಕಾರಣವಾಗಿವೆ. ದೇಶದಲ್ಲಿ ಖಾಸಗಿ ವಿಶ್ವವಿದ್ಯಾಲಯಗಳ ಪ್ರಗತಿ ಉತ್ತಮವಾಗಿದೆ. ಇಂತಹ ವಿಶ್ವವಿದ್ಯಾಲಯಗಳಿಂದ ದೇಶದ ಅಭಿವೃದ್ಧಿ ಮತ್ತು ಸಾಕ್ಷರತಾ ಪ್ರಮಾಣದ ಪ್ರಗತಿ ಸಾಧ್ಯ ಎಂದು ಹೇಳಿದರು. ಇಂದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ವಿಪುಲ ಆಯ್ಕೆ ಅವಕಾಶವಿದೆ. ವೃತ್ತಿಪರ ಶಿಕ್ಷಣ ಪಡೆದವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗುತ್ತಿದೆ. ದೇಶದ ಒಳಿತಿಗಾಗಿ ಈ ವಿದ್ಯೆ ಬಳಕೆಯಾಗಬೇಕು ಎಂದು ಡಾಕ್ಟರ್ ಎಸ್ ಸಚ್ಚಿದಾನಂದರವರು ತಮ್ಮ ಮನದಾಳದ ಹಲವು ಸಂಗತಿಗಳನ್ನು ಹಂಚಿಕೊಂಡರು. Young graduates and young individuals look very handsome and beautiful on two occasions. One is, of course, the graduation day I have noted today. What is the second occasion? Any guesses? They know very well, on the day of marriage. The next stage in your life is, I know it's marriage. Shikrameva Kalyana Praptirastu. All of you have to settle down. You have achieved something in your life today. It is and Srivas University has marked this day, particular day, for you all to remember throughout your life as graduation day or a convocation day. I would also add one more point to that. Today is the day of gratitude. Gratitude means you are submitting yourself to the people who made it possible for you to become graduates. I would like to summarize these people who are responsible for you to become graduates today in 5 P's. P for parent. The first P is our Hindu culture, our customs, our traditions have taught us to respect the first teacher in our life. Who is the first teacher in our life? Mother, Matru Deva Bhava, and on equal footing Pitru Deva Bhava also. Today is the day for all of you to recollect, remember the sacrifices done by your parents, the dream that they dreamt of for you to achieve this milestone in your life, the hardship they underwent. All these things cannot be repaid to the parents. I request all the graduates to remember your parents and give a round of applause today. You can only repay the parents by probably seeing that your children excel whatever you achieve. That is the only way progress, the chain is continued
and the progress is made. So I'm sure you must have achieved more than your parents. Allow your children to achieve more than what you have achieved. And that is how the chain reaction continues. And that is the best way to repay your parents also. The second P, Acharya Deva Bhava. Teachers, they're all here today with you to celebrate this precious golden moments. Teachers are the one who bestow knowledge upon you, who dedicate their lives in teaching you. Just recollect the day when you entered this campus. On the first day, you were all very raw. You didn't know what was in store for you, what the future had, and what is the career that you have taken, what is the course that you have taken. You were not aware of it. But at the end of 3 or 4 years or 5 years, whatever the duration of your course, today you're all beaming with confidence, you're all raring to go, you want to go out to the society and achieve something. It's all made possible by the teachers. One round of applause to all the teachers who have made it possible for you to become graduates. This should not be Srinivas University, but it should be Vidya Nivas. I would go a step further and say, this university should become Saraswati Nivas. Goddess Saraswati should reside here and bless all the students so that the quality of education that is imparted here should be of world class. No stone should be left unturned to give the best quality, best infrastructure and best efforts to see that the students learn a lot. I hope Srinivas University will march towards that goal and achieve that goal in a short period. ಶ್ರೀನಿವಾಸ ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳು ಹಾಗೂ ಎ ಶಾಮರಾವ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಸಿ.ಎ. ರಾಘವೇಂದ್ರ ರಾವ್ರವರು ಘಟಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಶ್ರೀನಿವಾಸ ವಿಶ್ವವಿದ್ಯಾಲಯದ ಸಹಕುಲಪತಿ ಹಾಗೂ ಎ ಶಾಮರಾವ್ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಡಾಕ್ಟರ್ ಎ ಶ್ರೀನಿವಾಸ ರಾವ್ರವರು ಸ್ವಾಗತ ಭಾಷಣವನ್ನ ಮಾಡಿದ್ರು. ಶ್ರೀನಿವಾಸ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಪಿಎಸ್ ಐತಾಳ್ ಶ್ರೀನಿವಾಸ ವಿಶ್ವವಿದ್ಯಾಲಯದ ವರದಿಯನ್ನ ಮಂಡಿಸಿದ್ರು. ಶ್ರೀನಿವಾಸ ಸಮೂಹ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ರಾವ್, ಎ ಶಾಮರಾವ್ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಶ್ರೀಮತಿ ಮಿತ್ರಾ ಎಸ್ ರಾವ್, ಶ್ರೀನಿವಾಸ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ ಪದ್ಮಿನಿ ಕುಮಾರ್, ರಿಜಿಸ್ಟರ್ ಡಾಕ್ಟರ್ ಅನಿಲ್ ಕುಮಾರ್, ರಿಜಿಸ್ಟರ್ ಡಾಕ್ಟರ್ ಶ್ರೀನಿವಾಸ್ ಮಯ್ಯ, ರಿಜಿಸ್ಟರ್ ಡಾಕ್ಟರ್ ಅಜಯ್, ಶ್ರೀನಿವಾಸ ವಿಶ್ವವಿದ್ಯಾಲಯ ಹಾಗೂ ಶ್ರೀನಿವಾಸ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾಲೇಜುಗಳ ಮುಖ್ಯಸ್ಥರು, ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ಮನೋಜ್ ವರ್ಮಾ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. $894 universities, in which more than 50%, that is 450 universities, are private universities, and they are existing in 23 states out of 29 states in India. These private universities are further divided into state private universities and deemed to be universities. There are 325 state private universities in India and 125 deemed to be universities in India. In Karnataka, there are 15 functioning deemed universities and 13 functioning state private universities, including Srinivas University. Srinivas University got its birth in 15th May 2013 and started its operation from
15th May 2015 after getting UGC permission. Today, I would like to present you the first report of Srinivas University for the auspicious day of first convocation of the university. Srinivas University is a private research-focused university established by A. Shamarao Foundation, Mangalore in the year 2013. Srinivas University, an extension of Srinivas Group of Colleges, which were started in the year 1988 under the aegis of A. Shamarao Foundation, Mangalore, which is a charitable trust established in the year 1988 under the guidance of a notable industrialist and senior chartered accountant, Sri C.A. Raghavendra Rao, who is serving as founder president of the trust and the present founder chancellor of Srinivas University. Srinivas Group of Colleges started in the year 1988, strived for excellency by imparting quality professional education in the field of hotel management, physiotherapy, business management, computer science and applications, social work, education, nursing sciences, pharmacy, engineering and technology, architecture, medicine, allied health sciences and dental sciences through its 18 colleges during last 30 years with the recognitions from AICT, NCTE, NCI, MCI, DCI, PCI, COA as well as NAC A grade. The infrastructure, faculty and research-oriented teaching learning processes are synchronized to develop the students' capability and confidence to the future pursuits of life. The unwearying commitment to the quality education in Srinivas Group of Colleges facilitated easy evolution of Srinivas University in Karnataka state, which is first private university established in South Canara district. Government of Karnataka has published Srinivas University Act 2013 of Karnataka Act 42 of 2013 under clause 3 of article 348 of the Constitution of India in Karnataka Gazette for general information on Thursday, May 15th, 2013. The university operation commenced from 15th May 2015 and the sponsoring body integrated the then 8 existing institutions, namely Srinivas College of Hotel Management, started in 1988 itself, Srinivas College of Physiotherapy, Srinivas Institute of Management Studies, Srinivas Institute of Social Work, Srinivas First Grade College, Srinivas College of Education, Srinivas School of Technology and Srinivas College of Allied Health Sciences to constitute College of Management and Commerce, College of Computer and Information Sciences, College of Social Science and Humanities, College of Engineering and Technology, College of Hotel Management and Tourism, College of Physiotherapy and College of Allied Health Sciences, offering innovative industry-oriented specialized courses at UG, PG and research levels. The university is also a member of Association of Indian Universities since 2016, so that the degrees offered by the university are acceptable for higher education admissions and for earning government, public sector and private sector jobs all over the world. The university is also recognized by Karnataka Higher Education Council, Bangalore, with the vision to be a trendsetter among the universities and build students who emerge as leaders with the competence and compassion by empowering them with the sound education and high standards of ethical and professional behavior, enabling them to build and promote a more humane, just and sustainable world for future generations. University is committed to provide 10 core values to be inculcated among all stakeholders, which include teamwork, respect, responsibility, ethics, etiquette, social service, communication, character and competency, techno-savvy and scientific thinking, and quest for excellence. The main campus of university is located at Srinivas campus, Srinivas Nagar Mukka, Surathkal,
of where our Srinivas integrated campus was existed, and it is spread over an area of 45 acres of land that is highly conducive to learning. Srinivas University has developed an innovative service model in higher education called STAR model with 4 ingredients. The S stands for students, focus on values, knowledge, skills, experience and innovations. The T stands for teachers, focus on updating knowledge, skills through training. The third A stands for academics and governance, focus on excellence in education service. And R stands for research and extension, new knowledge creation through research focus. Being a research focused Srinivas University distinguishes itself from other universities. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ 44 ಸಿಆರ್ಪಿಎಫ್ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ಇದನ್ನೆಲ್ಲ ತೋರಿಸ್ತೀನಿ, ಅದಕ್ಕೂ ಮುನ್ನ ಸಣ್ಣ ವಿರಾಮ. ವಿರಾಮದ ನಂತರ ಶ್ರೀನಿವಾಸ ಘಟಿಕೋತ್ಸವಕ್ಕೆ ಮತ್ತೆ ಸ್ವಾಗತ. ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಸಿಆರ್ಪಿಎಫ್ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ಮೌನ ಪ್ರಾರ್ಥನೆಯನ್ನ ಮಾಡಲಾಯಿತು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರು, ಗಣ್ಯರು, ನೆರೆದಿದ್ದ ವಿದ್ಯಾರ್ಥಿಗಳು, ಹೆತ್ತವರು ಹಾಗೂ ಇತರರು ಎದ್ದು ನಿಂತು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ರಾಷ್ಟ್ರಭಕ್ತ ಜನರು ಸಿದ್ಧರಾಗಬೇಕು, ಜನರಲ್ಲಿ ಶೀಲಯುಕ್ತರಾಗಬೇಕು, ದುರ್ವ್ಯಸನ ಮುಕ್ತ, ನೀತಿಯುಕ್ತ, ರಾಷ್ಟ್ರಭಕ್ತ ಸಮಾಜವನ್ನು, ಅಂಥ ರಾಷ್ಟ್ರವನ್ನು ಕಟ್ಟುವ ಬಗ್ಗೆ ನಮ್ಮ ಯುವಕರು ಹೆಚ್ಚಿನ ಉತ್ಸಾಹ, ಜಾಗೃತಿ ಅದನ್ನು ಬೆಳೆಸಿಕೊಂಡು ನಮ್ಮ ವಿದ್ಯಾಭ್ಯಾಸದಿಂದ ಅಂಥ ಉತ್ತಮ ಸಂಸ್ಕೃತಿಯನ್ನು ನಮ್ಮ ಮಕ್ಕಳು ಬೆಳೆಸಿಕೊಳ್ಳಬೇಕು ಎಂಬುದಾಗಿ ವಿಶೇಷವಾಗಿ ನಮ್ಮ ನಿವೇದನೆ. ಈಗ ನಮ್ಮ 40 ಮಂದಿ ಸೈನಿಕರು ದೇಶಕ್ಕೋಸ್ಕರ ಸೇವೆ ಮಾಡತಕ್ಕವರು, ಅವರು ನಿನ್ನೆ ಮೃತರಾಗಿದ್ದಾರೆ, ಹುತಾತ್ಮರಾಗಿದ್ದಾರೆ. ಅಂತ ದೊಡ್ಡ ಅಮಾನವೀಯ ಭೀಕರ ಕೃತ್ಯ ನಡೆದಿದೆ. ಈ ಬಗ್ಗೆ ನಮಗೆಲ್ಲರಿಗೂ ಕೂಡ ಉದ್ವೇಗವಾಗಿದೆ. ಅವರಿಗೆ ಭಗವಂತ ಅನುಗ್ರಹಿಸಲಿ, ಉತ್ತಮ ಗತಿ ನೀಡಲಿ ಎಂಬುದಾಗಿ ಅವರಿಗೋಸ್ಕರ ಒಂದು ನಿಮಿಷ ನಾವೆಲ್ಲರೂ ಕೂಡ ಎದ್ದು ನಮ್ಮ ಮೃತ ಸೈನಿಕರಿಗಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. I request all to please rise and observe a minute's silence. ಇದೇ ಸಂದರ್ಭದಲ್ಲಿ ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಸಿಆರ್ಪಿಎಫ್ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿ ಮೌನ ಪ್ರಾರ್ಥನೆಯನ್ನ ಮಾಡಲಾಯಿತು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿಯವರು, ಗಣ್ಯರು, ನೆರೆದಿದ್ದ ವಿದ್ಯಾರ್ಥಿಗಳು, ಹೆತ್ತವರು ಹಾಗೂ ಇತರರು ಎದ್ದು ನಿಂತು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ಸಂಸ್ಥೆಯ ವಿವಿಧ ಕಾಲೇಜುಗಳಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಹಾಗೂ ಡಾಕ್ಟರೇಟ್ ಡಿ.ಲಿಟ್ ಸ್ನಾತಕೋತ್ತರ ಮತ್ತು ಬ್ಯಾಚುಲರ್ ಡಿಗ್ರಿ ಪದವಿಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪತ್ರವನ್ನು ಪ್ರದಾನ ಮಾಡಲಾಯಿತು.
ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಈ 2 ದಿನಗಳ ಕಾರ್ಯಕ್ರಮಗಳು ಹಲವು ಕಾರಣಗಳಿಂದ ವೈಶಿಷ್ಟ್ಯತೆಯ ಹಾದಿಯನ್ನ ಹಿಡಿದವು. 2 ದಿನಗಳ ಕಾಲವು ಶ್ರೀನಿವಾಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ ನೆರವೇರುವ ಮೂಲಕ ಯಶಸ್ವಿಯಾಗಿ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಹಬ್ಬವು ಸಂಪನ್ನಗೊಂಡಿತು. improve the quality of our student generation. Now that we have formed the university, the very purpose was, as the Vice Chancellor, respected Vice Chancellor Rajiv Gandhi said, that we intend building up a new type of university wherein students are also involved in research along with the faculty. Wherein the syllabus, everything is going to be changed every now and then to meet the immediate requirement of the colleges for their living. We intend setting them out as a finished product, as a ready-made product, and people who will be welcomed by the industry or wherever employment potentiality is there. They should be absorbed in their stream. See, what I have been finding earlier, whenever I used to interview the candidates, I always used to find that their knowledge in this subject is below the basic level. I am not surprised if a MCA student has applied for the job of a professor, job of a lecturer in our institution, who cannot write 2 sentences in English correctly. That is why we thought that we should give more importance to communication skill of the student whenever they join. So slowly we are changing the syllabus, and you know that change has got some resistance always, but we are going to change it for the better, and in years to come you can see the Srinivas University will be providing you the status, syllabus, subject, training, and the potentiality of an international standard to be absorbed anywhere in the world. See, this is the idea with which we have started the university. And only the other day I was telling the purpose for which we are having a composite compound, because the living together with the different discipline people and building friendship with them, that makes you a ready social element, ready-made acceptable social element. This was the idea with which we have been right from every day. In the beginning, of course, there was some confusion, there was some disgruntlement for bringing all these types of students, all discipline students to the same campus and all that.
But I tell you, slowly people have accepted and they have understood that this is for the change for the better, because when they go out of the institution, they need not depend only on, they will not be depending only on their own professional people, but they require all other professions. So I always used to say that there is no profession is inferior in quality. Only thing is how you take it up. Whether you give dignity to the profession or indignity to the profession is the concern only. It is dignity does not come with the name of the profession. It comes with the individual who constitute that profession. He can raise the profession to any degree. So this is how every individual should think, and everyone should build up that constructive thinking of building the nation. You know that thing's like 100 years old.
सभी गुल अपना है ये ख्याल अपना है ये ख्याल ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.